ಹಾಂ ಬೆಳಗಿಂತ ಬಾ ಟೈಮ್ ಮಾಡ್ಕೊಂತ ಜೋರಾಗಿ ಎಣ್ಸ್ಕೊಂತ ಬಾ ಕೇಳ್ಬೇಕಲ್ಲಿ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 30 ಮಂತಣ ಎಷ್ಟು ತಿಂಗಳದ್ದು ಇದು ಕಬ್ಬು ಎಷ್ಟು ಆತು ಸರ್ ಈಗ ಇದು ವಯಸ್ಸು? ಜೂನ್ ಕನ್ನಡ ಜುಲೈ 14 ತಿಂಗಳು ಸೆಪ್ಟೆಂಬರ್ 14 ಮುಗಿದು 15 ರನ್ನಿಂಗ್ ಕಬ್ಬು. ಏನು ಕಬ್ಬು ಮಂತಣ ಏನಂತೈತಿ ಕಬ್ಬು? ಕಬ್ಬು ಏನು ಬಿಡ್ರಿ ಯೂಟ್ರ್ ಹಂಗೈತಿ. ಅವ ಭಾರಿ ಫ್ಯಾಕ್ಟ್ರಿ ಅವ ರಸನ ಹಂಗೈತಿ. ಅವ ಏನದಲ್ಲ ನಾ ಇಂಥ ಕಬ್ಬು ನೋಡಿಲ್ಲ ನಾವು. ಶೂಟ್ ಭಾಳ ಐತ್ರಿ ಕಬ್ಬು, ಭಾಳ ಶೂಟ್ ಐತಿ. ನಮೂನಿ ತಿನ್ನಾಕನ ಅಷ್ಟೊಂದು ಇದು ಇಲ್ಲ, ಬಿಗಿಲ್ಲ ಬಿಗಿಬೋದು. ಅದ್ರ ರಸ ಮಾತ್ರ ಭಾಳ. ಸರ್ ವೆರೈಟಿ ಮೀರಾ 86. ಮೀರಾ 86 ನೀವು ಹಾಕಿರೋದು ಜೂನ್ 24 ಅನ್ರಿ? 24 2020. ಜೂನ್ 24 2020. ಏನು ನೋಡಿದ್ರೆಲ್ಲ ಈಗ ದೇವಿ ಹೊಸರವ್ರು ಬಂದಿದ್ರು ಅಂದ್ರಲ್ಲ ಮಂತಣ್ಣ, ಏನಂದ್ರೆ ಅವರು? ದೇವಿ ಹೊಸರವರು ನಾವು ಸದ್ಯದ್ರಾಗ ಇಲ್ಲಿ ನಮ್ಮ ಜಿಲ್ಲಾದಾಗ ಈ ಥರ ಕಬ್ಬು ನಾವು ಎಲ್ಲಿ ನೋಡಿಲ್ಲ. ಇದು ಬೀಜ ಎಲ್ಲಿ ತಂದ್ರಿ ಅಂತಂದ್ರಾಗ ನಾವು ನಿಮ್ಮ ಮಾಹಿತಿ ಹೇಳಿದ್ವಿ, ಅಲ್ಲಿ ಅವ್ರನ್ನ ಇದು ಮಾಡಿರಿ ಸರಿ ಏನು ಮಾಡಿರಿ ಕೇಳಿದ್ರೆ ನಾವು ಸಾವಯವ ಗೊಬ್ಬರ ಬಗ್ಗೆ ಭಾಳ ಯೂಸ್ ಮಾಡೀವಿ, ಸರ್ಕಾರ ಗೊಬ್ಬರ ಯೂಸ್ ಮಾಡಿಲ್ಲ ಅಂತ ಹೇಳಿದ್ವಿ ನಾನು. ಸರ್ ಏನೇನು ಮ್ಯಾನೇಜ್ಮೆಂಟ್ ಇದಕ್ಕೆ ಅಪ್ ಟು 14 ತಿಂಗಳದಾಗ? ಅಪ್ ಟು 14 ತಿಂಗಳದಾಗ ನಮ್ಮ ಹಿರಿಯ ವಿದ್ಯಾರ್ಥಿಗಳಾದ ಸಚಿನ್ ಕಬೂರ್ ಅವರ ಮಾರ್ಗದರ್ಶನದಲ್ಲಿ ನಾವು ಒರಿಕೇನ್ ಕಂಪ್ನಿಯಿಂದ ಒರಿಕೇನ್ ಅಂತ ಒಂದು ಪ್ರಾಡಕ್ಟ್ ಬರ್ತಾ ಇದೆ, ಐರಾನ್ ಕಂಪ್ನಿದು. ಆ ಒರಿಕೇನನ್ನು ನಾವು ಪ್ರಥಮವಾಗಿ DAP ಎಲ್ಲಿ ಅದಕ್ಕೆ ಲೇಪನ ಮಾಡಿ ಪ್ರತಿ ಎಕರೆಗೆ 1 ಕ್ವಿಂಟಾಲ್ದಂತೆ DAP ಗೊಬ್ಬರವನ್ನು ಬ್ರಾಡ್ಕಾಸ್ಟ್ ಮಾಡಿದ್ದೀವಿ. ಅದರ ನಂತರ ಮತ್ತು ಅದು ಕಬ್ಬು ಬೆಳೆ ಬಂದ ನಂತರ ಮತ್ತೆ ಅದೇ ಲೇಪನವನ್ನು ಮತ್ತೊಂದು ಸಲ ಮಾಡಿ ರೆಂಟೆ ಸಾಲು ಮಾಡಿ ಅದನ್ನು ರೆಂಟೆ ಹಾಕಿ ಮುಚ್ಚಿದ್ದೀವಿ ರೀ DAP ಗೊಬ್ಬರ ನಾವು ಮಿಶ್ರಣವನ್ನು. ಆಮೇಲೆ ಮತ್ತೊಂದು ಸಲ ಹಂಗೆ ಮೇಲೆ ಹಾಕಿ DAP ಮಿಶ್ರಣವನ್ನು ಪ್ರತಿ ಎಕರೆಗೆ 2 ಚೀಲದಂತೆ ಹಾಕಿ ನಾವು ಮಿಶ್ರಣ ಮಾಡಿದ್ವಿ. ಟೋಟಲ್ ಎಷ್ಟು ಎಕರೆ ಐತೆ ಸರ್ ಇದು? ಟೋಟಲ್ 10 ಎಕರೆ ಇದೆ ಸರ್. 10 ಎಕರೆಗೆ ನೀವು ಎಷ್ಟು ಸಲ ಫರ್ಟಿಲೈಸರ್ ಹಾಕಿದ್ರಿ ಇದ್ರಾಗ? 3 ಸಲ ಹಾಕಿವಿ ಸರ್. 3 ಸಲ ಫರ್ಟಿಲೈಸರ್ ಹಾಕಿದ್ರಿ. 3 ಸಲ ಅಂದ್ರೆ ಫರ್ಟಿಲೈಸರ್ ಎಷ್ಟು ಹಾಕಿದ್ರಿ ಎಕರೆಗೆ? ಎಕರೆಗೆ 1 ಕ್ವಿಂಟಾಲ್. ಎಕರೆಗೆ 1 ಕ್ವಿಂಟಾಲ್ 3 ಸಲ ಫರ್ಟಿಲೈಸರ್ ಹಾಕಿದ್ರಿ. 50 kg 2 ಬ್ಯಾಗ್. ಈ 14 ತಿಂಗಳದಾಗ ನೀವು 3 ಸಲ ಫರ್ಟಿಲೈಸರ್ ಹಾಕಿದ್ರಿ. ಮತ್ತು ಒರಿಕೇನ್ ಲಿಕ್ವಿಡ್? ಒರಿಕೇನ್ ಲಿಕ್ವಿಡ್ ಏನು ಹಾಕಿವಿ ಸರ್. ಒರಿಕೇನ್ ಲಿಕ್ವಿಡ್